ನವೆಂಬರ್ 1, 2012ರಂದು ತೆರೆಕಂಡು ಕನ್ನಡ ಚಿತ್ರರಂಗದಲ್ಲೇ ಸರ್ವಕಾಲಿಕ ದಾಖಲೆ ಕಂಡ ಚಿತ್ರ ಅಂದರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ಚಿತ್ರ ನಿರ್ಮಿಸಿದ ದಾಖಲೆಯನ್ನು ಆ ಬಳಿಕ ತೆರೆಕಂಡ ಯಾವ ಚಿತ್ರವೂ ಮುರಿದಿಲ್ಲ. ಸ್ವತಃ ಡಿ ಬಾಸೆ ಅವರು ಸೃಷ್ಟಿಸಿದ ದಾಖಲೆಯ ಹತ್ರನೂ ಸುಳಿಯೋಕೆಯಾಗಿಲ್ಲ. ಹಾಗಾದ್ರೆ ರಾಯಣ್ಣ ನಿರ್ಮಿಸಿದ ದಾಖಲೆ ಏನೇನು ನೋಡ್ಕೊಂಡು ಬರೋಣ. ಸಂಗೊಳ್ಳಿ ರಾಯಣ್ಣ ಕನ್ನಡ ಚಿತ್ರರಂಗದಲ್ಲಿ ಹೊಸ ಮೈಲುಗಲ್ಲು ನೆಟ್ಟ ಸಿನಿಮಾ. ರಾಜ್ಯದ 43 ಸೆಂಟರ್ಗಳಲ್ಲೂ ಶತಕ ಬಾರಿಸಿದ ರಾಯಣ್ಣನ ದಾಖಲೆಯನ್ನು ಇದುವರೆಗೂ ಯಾರೂ ಮುರಿದಿಲ್ಲ. ರಾಯಣ್ಣ ಚಿತ್ರದ ಬಳಿಕ ಇಷ್ಟೊಂದು ಚಿತ್ರಮಂದಿರಗಳಲ್ಲಿ 100 ದಿನಗಳನ್ನು ಇದುವರೆಗೂ ಯಾವ ಚಿತ್ರವೂ ಪೂರೈಸಿಲ್ಲ. ಹಾಗಾದ್ರೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ರಾಯಣ್ಣ ಶತಕ ಬಾರಿಸಿದ ಎಂದು ನೋಡ್ಕೊಂಡು ಬರೋಣ. ಮೈಸೂರು ಕರ್ನಾಟಕದ 7 ಚಿತ್ರಮಂದಿರಗಳಲ್ಲಿ ಶತಕ ಬಾರಿಸಿದ ರಾಯಣ್ಣ. ಗಾಂಧಿನಗರದ ಮೈನ್ ಥಿಯೇಟರ್ ಸೇರಿದಂತೆ ಪೀಣ್ಯದ ಭಾರತಿ, ಕೋರಮಂಗಲದ PVR, ಜಾಲಹಳ್ಳಿ ಕ್ರಾಸ್ನ ಕಾರ್ನಿವಲ್, ತುಮಕೂರಿನ ಶ್ರೀಕೃಷ್ಣ, ಮೈಸೂರಿನ ಶಾಂತಲಾ, KR ಪೇಟೆಯ ಶ್ರೀರಂಗ ಹೀಗೆ ಮೈಸೂರು ಕರ್ನಾಟಕದ 7 ಚಿತ್ರಮಂದಿರಗಳಲ್ಲಿ 100ಕ್ಕಿಂತಲೂ ಹೆಚ್ಚು ದಿನ ರಾಯಣ್ಣ ಅಬ್ಬರಿಸಿದ್ದ. ಉತ್ತರ ಕರ್ನಾಟಕದ 31 ಚಿತ್ರಮಂದಿರಗಳಲ್ಲಿ ರಾಯಣ್ಣನ ಗರ್ಜನೆ. ಹುಬ್ಬಳ್ಳಿಯ ಸುಜಾತ, ಬೆಳಗಾವಿಯ ಚಿತ್ರ, ಗದಗದ ವೆಂಕಟೇಶ್ವರ, ವಿಜಯಪುರದ ಅಮೀರ್, ಹಾವೇರಿಯ ಮಾಗವಿ, ಧಾರವಾಡದ ಪದ್ಮ, ಸವದತ್ತಿಯ ರೇಣುಕಾ, ರಾಣಿಬೆನ್ನೂರಿನ ಸಂಗಮ್, ಬಾಗಲಕೋಟೆಯ ವಾಸವಿ, ಬನಹಟ್ಟಿಯ ವೈಭವ್, ಮುಧೋಳದ ಸುಭಾಷಿಣಿ, ಗೋಕಾಕಿನ ಲಕ್ಷ್ಮಿ, ಇಳಕಲ್ನ ಓಂಕಾರ, ಬೈಲಹೊಂಗಲದ ಸಂಗಮ್, ಕೂಡ್ಲಗಿಯ ವೆಂಕಟೇಶ್ವರ, ರಾಮದುರ್ಗದ ವೆಂಕಟೇಶ್ವರ, ಮಹಾಲಿಂಗಪುರದ ಅಷ್ಟಗಿ, ಅರಸೋಲೆಯ ಮಯೂರ, ಗಜೇಂದ್ರಗಡದ ಸಿದ್ಧಲಿಂಗೇಶ್ವರ, ಬಾದಾಮಿಯ ಕುಮಾರೇಶ್ವರ, ಲಕ್ಷ್ಮೇಶ್ವರದ ಶ್ರೀಕೃಷ್ಣ, ಸಿಂದಗಿಯ ವಿನಾಯಕ, ಅಥಣಿಯ ಮುರುಗೇಂದ್ರ, ನರಗುಂದದ ರೇಣುಕಾ, ಜಮಖಂಡಿಯ ಸುವರ್ಣ, ಆರೋಗೆರೆಯ ಪದ್ಮಶ್ರೀ, ರಾಯಬಾಗದ ದತ್ತ, ಇಂಡಿಯ ಮಹಾವೀರ, ಬೆಟ್ಟೆಹಳ್ಳಿಯ ಮಾಲತೇಶ್, ಕೊಪ್ಪಳದ ಲಕ್ಷ್ಮಿ, ಕುಷ್ಟಗಿಯ ಬಸವರಾಜ್ ಹೀಗೆ ಉತ್ತರ ಕರ್ನಾಟಕದಲ್ಲಿ ರಾಯಣ್ಣನ ಅಬ್ಬರಕ್ಕೆ ಮಿತಿಯೇ ಇರಲಿಲ್ಲ. ಸಂಗೊಳ್ಳಿ ರಾಯಣ್ಣ ಚಿತ್ರದ ಬಳಿಕ ಈವರೆಗೂ ಉತ್ತರ ಕರ್ನಾಟಕದ ಇಷ್ಟೊಂದು ಚಿತ್ರಮಂದಿರಗಳಲ್ಲಿ ಯಾವ ಸಿನಿಮಾನು 100 ದಿನಗಳನ್ನು ಪೂರೈಸಿಲ್ಲ. ಮಧ್ಯ ಕರ್ನಾಟಕದ 3, ಮಲೆನಾಡಿನ 1 ಚಿತ್ರಮಂದಿರದಲ್ಲಿ ರಾಯಣ್ಣನ ಹವ. ಚಿತ್ರದುರ್ಗದ ಶಂಕರ್, ಚಳ್ಳಕೆರೆಯ ಜಯರಾಮ್, ಹಿರಿಯೂರಿನ ಪುಷ್ಪಾಂಜಲಿ ಚಿತ್ರಮಂದಿರ ರಾಯಣ್ಣನ 100 ದಿನಗಳ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಹೀಗೆ ಮಧ್ಯ ಕರ್ನಾಟಕದ 3 ಸೆಂಟರ್ನಲ್ಲಿ ರಾಯಣ್ಣ ಅಬ್ಬರಿಸಿದ್ರೆ, ಮಲೆನಾಡಿನ ಶಿವಮೊಗ್ಗದ ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ರಾಯಣ್ಣ ಶತಕ ಬಾರಿಸಿದ. ತುಳುನಾಡಿನ ತಾಲೂಕು ಸೆಂಟರ್ನಲ್ಲಿ 17 ವಾರ ಪೂರೈಸಿದ ರಾಯಣ್ಣ. ತುಳುನಾಡು ಅಂದ್ರೆ ಪಕ್ಕ ಡಿಬಾಸಡ್ಡ. ಇಲ್ಲಿನ ಪುತ್ತೂರಿನ ಅರುಣ ಚಿತ್ರಮಂದಿರ ರಾಯಣ್ಣನ ಶತಕದ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಹಾಗೆ ಪುತ್ತೂರಿನಲ್ಲಿ ಒಂದೇ ಚಿತ್ರಮಂದಿರ ಇದ್ರೂ 17 ವಾರಗಳ ಪ್ರದರ್ಶನ ನಡೆಯಿತು. ಈ ಚಿತ್ರದ ಬಳಿಕ ಯಾವ ಸಿನಿಮಾ ಕೂಡ ಪುತ್ತೂರಿನಲ್ಲಿ 100 ದಿನವನ್ನು ಪೂರೈಸಿಲ್ಲ. ಇನ್ನೂ 17 ವಾರ ಅಂದ್ರೆ ಅದು ಕನಸಿನ ಮಾತು. ಈ ಬಗ್ಗೆ ಈ ಹಿಂದಿನ ಎಪಿಸೋಡ್ನಲ್ಲಿ ಸಮಗ್ರವಾಗಿ ಹೇಳಿದ್ದೀವಿ. ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಲಾಗಿದೆ, ವೀಕ್ಷಿಸಿ, ಪ್ರೋತ್ಸಾಹಿಸಿ. ಒಂದು ವರ್ಷದ ಸಂಭ್ರಮಕ್ಕೆ ಸಾಕ್ಷಿಯಾದ ಗಾಂಧಿನಗರ ಮತ್ತು ಹುಬ್ಬಳ್ಳಿ. 19 ವಾರದವರೆಗೂ ಮೈನ್ ಥಿಯೇಟರ್ ನರ್ತಕಿ. ಹಾಗೆ ಹುಬ್ಬಳ್ಳಿಯ ಸುಜಾತ ಚಿತ್ರಮಂದಿರದಲ್ಲಿ ರಾಯಣ್ಣ ಅಬ್ಬರಿಸಿದ್ದ. 20ನೇ ವಾರಕ್ಕೆ ನರ್ತಕಿಯಿಂದ ತ್ರಿಭುವನಿಗೆ ಎತ್ತಂಗಡಿಯಾದರೆ ಹುಬ್ಬಳ್ಳಿಯಲ್ಲಿ ಸುಜಾತದಿಂದ ರೂಪಂಗೆ ರಾಯಣ್ಣ ಶಿಫ್ಟ್ ಆಯಿತು. ಆ ಬಳಿಕ ಗಾಂಧಿನಗರದಲ್ಲಿ ತ್ರಿಭುವನ್ನಿಂದ ಕೈಲಾಶ್ಗೆ, ಕೈಲಾಶ್ನಿಂದ ತ್ರಿಭುವನ್ಗೆ ಶಿಫ್ಟ್ ಆಗ್ತಾ 1 ವರ್ಷ ಪೂರೈಸಿದ್ರೆ, ಇತ್ತ ಹುಬ್ಬಳ್ಳಿಯ ರೂಪಂ ಚಿತ್ರಮಂದಿರದಲ್ಲಿ 190 ದಿನಗಳನ್ನು ಪೂರೈಸಿದ ರಾಯಣ್ಣ ಆ ಬಳಿಕ ಚಂದ್ರಕಲಾ ಚಿತ್ರಮಂದಿರಕ್ಕೆ ಎತ್ತಂಗಡಿಯಾಯಿತು. ಹೀಗೆ ಗಾಂಧಿನಗರದ ಕೈಲಾಶ್ ಮತ್ತು ಹುಬ್ಬಳ್ಳಿಯ ಚಂದ್ರಕಲಾ ಚಿತ್ರಮಂದಿರ ರಾಯಣ್ಣನ 1 ವರ್ಷದ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ರಾಯಣ್ಣನ ಬಳಿಕ ಅದೆಷ್ಟೋ ಚಿತ್ರಗಳು 100-200 ದಿನಗಳನ್ನು ಪೂರೈಸಿದೆ. 25 ವಾರಗಳ ಪ್ರದರ್ಶನವನ್ನು ಕಂಡಿದೆ.
ಆದರೆ ಇಷ್ಟೊಂದು ಚಿತ್ರಮಂದಿರಗಳಲ್ಲಿ ದಾಖಲೆಯ ಪ್ರದರ್ಶನವನ್ನು ರಾಯಣ್ಣನ ಬಳಿಕ ಯಾವ ಸಿನಿಮಾವೂ ಕಂಡಿಲ್ಲ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು. ಇದು ಸಿನಿಮಾದ ಬಗ್ಗೆ ಮಾಹಿತಿ ಕೊಡುವ ಚಾನಲ್ ಆಗಿದ್ದು, ರಹಸ್ಯಕಾರಿ ದ್ವೀಪಗಳು, ಮತ್ಸ್ಯಲೋಕದ ವಿಚಿತ್ರಗಳು, ಭಯಾನಕ ಸ್ಥಳಗಳು, ಪುರಾತನ ಇತಿಹಾಸಗಳು ಹೀಗೆ ಕುತೂಹಲಕಾರಿ ವಿಚಾರಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ನಿಮಗಿದ್ರೆ ದಯವಿಟ್ಟು ಜಿಯೋಗ್ರಫಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ. ಕೋಸ್ಟಲ್ ಕನ್ನಡಕ್ಕೆ ನೀವು ನೀಡಿರೋ ಪ್ರೋತ್ಸಾಹದಂತೆ ಜಿಯೋಗ್ರಫಿ ಕನ್ನಡಕ್ಕೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಅತ್ಯಗತ್ಯ. ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಲಾಗಿದೆ. ದಯವಿಟ್ಟು ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ವೀಕ್ಷಿಸಿ, ಆಶೀರ್ವದಿಸಿ.